ಬೆಳ್ಳರಿಯ ಬಿಜೆಪಿ ಯುವ ನಾಯಕ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ನಡೆಸ್ತಾ ಇದ್ದು ಇನ್ನೂ ಪ್ರಮುಖ ಆರೋಪಿಗಳ ಬಂಧನವಾಗಿಲ್ಲ. ತಲೆಮರೆಸಿಕೊಂಡಿರುವಂತಹ ಆರೋಪಿಗಳ ಬಂಧನ ಯತ್ನ ಇಂದು ಮುಂದುವರಿಯುತ್ತಲೇ ಇದೆ. ಇದೀಗ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತಿಬ್ಬರು ಪ್ರಮುಖ ಆರೋಪಿಗಳ ಸುಳಿವನ್ನ ನೀಡಿದವರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡುವುದಾಗಿ ಪೊಲೀಸರು ಘೋಷಿಸಿದ್ದಾರೆ. ಕಳೆದ ವರ್ಷದ ಜುಲೈ 26ರಂದು ಸಂಜೆ ಬೆಳ್ಳಾರಿಯಲ್ಲಿ ತಮ್ಮ ಕೋಳಿ ಅಂಗಡಿಯ ಮುಂದೆಯೇ ದುಷ್ಕರ್ಮಿಗಳು ಪ್ರವೀಣ್ ನೆಟ್ಟಾರು ಅವರನ್ನ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ರು. ಈ ಪ್ರಕರಣ ಸಂಬಂಧ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸದಸ್ಯರಾಗಿರುವಂತಹ ಬಂಟ್ವಾಳ ತಾಲೂಕಿನ ಕೊಡಾಜಿಯ ಅದ್ದಾ ಎಂಬುವರ ಪುತ್ರ 53 ವರ್ಷದ ಮೊಹಮ್ಮದ್ ಶರೀಫ್ ಮತ್ತು ನೆಕ್ಕಿಲಾಡಿಯ ಅಂಗ್ನಾಡಿ ಅಬುಬಕ್ಕರ್ ಎಂಬವರ ಮಗ 40 ವರ್ಷದ ಕೆಎ ಮಸೂದ್ ಎಂಬವರ ಸುಳಿವನ್ನ ನೀಡಿದ್ರೆ ತಲಾ 5 ಲಕ್ಷ ರೂಪಾಯಿ ಬಹುಮಾನವನ್ನ ನೀಡುವುದಾಗಿ ಎನ್ಐಎ ಘೋಷಣೆಯನ್ನ ಮಾಡಿದೆ. ಮಾಹಿತಿದಾರರು ಮಾಹಿತಿಯನ್ನ ಅಥವಾ ದೂರವಾಣಿ ಸಂಖ್ಯೆ 0890900 ಅಥವಾ ಪೊಲೀಸ್ ಅಧೀಕ್ಷಕರು ರಾಷ್ಟ್ರೀಯ ತನಿಖಾ ದಳ 8ನೇ ಮಹಡಿ ಸರ್ ಎಂ ವಿಶ್ವೇಶ್ವರಯ್ಯ ಕೇಂದ್ರೀಯ ಸದನ ದೊಮ್ಮಲ್ಲೂರು ಬೆಂಗಳೂರು 560071 ಈ ವಿಳಾಸಕ್ಕೆ ನೀಡಬಹುದಾಗಿದ್ದು ಮಾಹಿತಿಯನ್ನ ನೀಡುವವರ ವಿವರಗಳನ್ನು ಗೌಪ್ಯವಾಗಿ ಇಡಲಾಗುವುದು ಎಂದು ಎನ್ಐಎ ತಿಳಿಸಿದೆ.